ದೈಜ್ ವರ್ಲ್ಡ್ ಟಿವಿ ತನ್ನ 10ನೇ ವಾರ್ಷಿಕೋತ್ಸವವನ್ನ ಮಿಲಾಗ್ರಿಸ್ ಜುಬ್ಲಿ ಹಾಲ್ನಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಳ್ಳುವ ಮೂಲಕ ಮಹತ್ವದ ಮೈಲುಗಲ್ಲನ್ನ ಸ್ಥಾಪಿಸಿದೆ. ಮಾಧ್ಯಮವು ಯಾವತ್ತೂ ಕೂಡ ವಿರೋಧ ಪಕ್ಷವಾಗಿರಬೇಕು ಮತ್ತು ಜನರ ಧ್ವನಿಯಾಗಿರಬೇಕು ಎನ್ನುವ ತತ್ವದ ಅಡಿಯಲ್ಲಿ ಆರಂಭವಾಗಿ ದೇಶ ವಿದೇಶಗಳಲ್ಲಿ ಜನಮೆಚ್ಚುಗೆ ಗಳಿಸಿದ ದೈಜ್ ವರ್ಲ್ಡ್ ಟಿವಿ ದಶಮಾನೋತ್ಸವವನ್ನ ಆಚರಿಸಿಕೊಂಡಿರೋದು ಸಂತಸದ ವಿಚಾರ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯುಎಇ ಎಕ್ಸ್ಚೇಂಜ್ನ ಮಾಜಿ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ಭಾಗವಹಿಸಿದ್ರು. ವಾಹಿನಿ ಕುರಿತು ಮಾತನಾಡಿದ ಅವರು, ದೈಜ್ ವರ್ಲ್ಡ್ ಇನ್ನು ಮುಂದಕ್ಕೂ ಕೂಡ ಯಶಸ್ವಿ ಆಗ್ಲಿ ಎಂದು ನಾನು ಬಯಸುತ್ತೇನೆ. ಈ ವಾಹಿನಿ ಜಾಗತಿಕ ಮಾಧ್ಯಮ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಸಾಧಿಸುತ್ತದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇವತ್ತು ದೈಜಿ ವರ್ಲ್ಡ್ ಅಂತ ಹೇಳಿದರೆ ನಮ್ಮ ಊರಿನವರಿಗೆ ಸುದ್ದಿ ಬೇರೆ ಬೇರೆ ರೀತಿಯಲ್ಲಿ ಸಿಗ್ತದೆ. ಆದರೆ ನಮ್ಮ ಊರಿಂದ ಹೊರಗೆ ಇರುವವರಿಗೆ ಬೆಳಿಗ್ಗೆ ಎದ್ದು ಅವರು ಮೊದಲು ನೋಡೋದು ಡೈಜಿಯಲ್ಲಿ ಏನಿದೆ ಅಂತೇಳಿ ನೋಡುವ ಅಂಥೇಳಿ. ಯಾಕಂತೇಳಿ ನಾವು ತುಂಬ ವರ್ಷದಿಂದ ಡೈಜಿಯನ್ನು ಹೊರಗಿನಿಂದ ಕೂತು ಕಂಡವರು. ಪ್ರಪಂಚದಾದ್ಯಂತ ನಮ್ಮ ಊರಿನ ಜನರು ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅವರಿಗೆ ಒಂದೇ ಒಂದು ಚಾನಲ್ ಡೈಜಿ. ಯಾಕಂತೇಳಿದರೆ ಇಷ್ಟು ವ್ಯಾಪ್ತಿಯಲ್ಲಿ ಒಳ್ಳೆಯ ನ್ಯೂಸ್ಗಳನ್ನು ಅಷ್ಟು ವೇಗದಲ್ಲಿ ಮುಟ್ಟಿಸುವಂತಹ ಒಂದು ಚಾನಲ್ ಇದು ನಮಗೆ ನಮ್ಮ ಭಾಗ್ಯ. ಯಾಕಂತೇಳಿದ್ರೆ ನಮಗೆ ಇದರ ದೊಡ್ಡ ಒಂದು ಪರಿಕಲ್ಪನೆ ಇಲ್ಲಿ ಇರಲಿಕ್ಕಿಲ್ಲ. ಆದರೆ ಹೊರಗಿರುವ ಜನರಿಗೆ ಇದು ಒಂದು ಒಳ್ಳೆಯ ಮಾಧ್ಯಮ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಒಬ್ಬನು ನಟನಾಗಬೇಕಾದ್ರೆ ಅವನು ಒಂದೋ ನಟರ ಕುಟುಂಬದಲ್ಲೇ ಹುಟ್ಟಿರಬೇಕು, ಇಲ್ಲದಿದ್ದರೆ ಒಂದು ಸಿನಿಮಾಕ್ಕೆ ಹಣ ಹಾಕುವಂತಹ ಯಾರು ನಿರ್ಮಾಪಕರಿದ್ದಾರೆ ಅವರ ಸಂಪರ್ಕ ಇರಬೇಕು, ಇಲ್ಲದ್ರೆ 6 ಅಡಿಗಿಂತಲೂ ಹೆಚ್ಚು ಉದ್ದ ಇರಬೇಕು, ತುಂಬ ಕೂದಲಿರಬೇಕು. ಇದನ್ನೆಲ್ಲ ಸುಳ್ಳು ಮಾಡಿದಂಥ ಅರವಿಂದ್ ಬೋಳಾರ್ನವರೊಟ್ಟಿಗೆ ಇವರದ್ದು ಅಭಿನಯ. ಯಾಕೆ ನಾನು ಹೇಳುದಂತ ಹೇಳಿದರೆ, ಒಬ್ಬ ನಟನಾಗಬೇಕಾದ್ರೆ ನಮಗೆ ಒಂದು ಕಲ್ಪನೆ, ಒಬ್ಬ ನಟ ಅಂತ ಹೇಳಿದರೆ ಅವನು ಹೀಗಿರಬೇಕು ಅಂತ ಹೇಳಿ. ಅರವಿಂದ್ ಬೋಳರ್ ಅವರೊಟ್ಟಿಗೆ ಸೇರಿ ವಾಲ್ಟರ್ ಅವರು ಈಗ ದೊಡ್ಡ ಒಂದು ನಟನಾಗಿ ಈಗ ಮುಂದೆ ಬರ್ತಾ ಇದ್ದಾರೆ. ಇದು ಆ ಚಾನಲ್ನ ಮುಖಾಂತರ, ಚಾನಲ್ ಮಾಡಿದ ಕಾರಣ ಇವರಿಗೊಂದು ನಟನೆಯದು ಏನೋ ಹವ್ಯಾಸ ಶುರುವಾಯಿತು. ಆಗಲಿ, ನಮಗೆ ಬಹಳ ಒಂದು ಸಂತೋಷದ ವಿಚಾರ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಯುನಿಟಿ ಹೆಲ್ತ್ ಕೇರ್ನ ಮುಖ್ಯಸ್ಥರಾದ ಹಬೀಬ್ ರೆಹಮಾನ್ ಅವರು ಮಾತನಾಡಿ ದೈಜ್ ವರ್ಲ್ಡ್ ಟಿವಿಯ ಪಯಣವನ್ನ ಶ್ಲಾಘಿಸಿದರು. The people of the future in the media also will follow the truth. It is not the religious followers who follow the truth. It is the scientists who follow the truth. And they discover a lot of things because they are always with the truth. So I do hope the media will also focus on the truth and realities of the world. And in this level, our local area here, the Digi World, which started in Dubai, as I said, a very international center for so many new things coming up, will be playing a very prominent role there. I wish all the best to this Mr. Walter Nandaliga and the team, and hope this will be giving further enlightenment to the future as such. And in the meantime, also give sufficient information and entertainment for the people of this region. I wish the Digi World and the team all the best, and also wish all them a very bright future. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ರೋಹನ್ ಕಾರ್ಪೊರೇಷನ್ನ ಮುಖ್ಯಸ್ಥರಾದ ರೋಹನ್ ಮಂತ್ಯೋರ್ ಅವರು ಮಾತನಾಡಿ, ದೈಜ್ ವರ್ಲ್ಡ್ ತನ್ನ ಆರಂಭಿಕ ದಿನಗಳಲ್ಲಿ ಕಠಿಣ ಸ್ಪರ್ಧೆ ಮತ್ತು ತಾಂತ್ರಿಕ ಮಿತಿಗಳನ್ನ ಎದುರಿಸಿತ್ತು. ಆದಾಗ್ಯೂ ಕೂಡ ಮ್ಯಾನೇಜ್ಮೆಂಟ್ ಟೀಮ್ನ ಉತ್ಸಾಹ ಮತ್ತು ಪರಿಶ್ರಮ ದೈಜ್ ವರ್ಲ್ಡ್ ಅನ್ನ ಕರಾವಳಿ ಕರ್ನಾಟಕದಲ್ಲಿ ಮಾನ್ಯತೆ ಪಡೆದ ಬ್ರ್ಯಾಂಡ್ ಆಗಿ ರೂಪಿಸಿದೆ ಅಂತ ತಿಳಿಸಿದ್ರು. ಒಂದು ಏರ್ಪೋರ್ಟಲ್ಲಿ ಫ್ಲೈಟ್ ಒಂದು ಟೇಕಪ್ ಆಗ್ತದೆ. ಹಾಗೆ ಕಳೆದ ಕೆಲವು ವರ್ಷದಿಂದ ಒಳ್ಳೆಯ ಸಾಧನೆಗಳನ್ನು ಮಾಡುತ್ತಾ ಆಲ್ರೆಡಿ ಈ ಟೇಕಪ್ ಹಂತಕ್ಕೆ ಮುಟ್ಟಿದೆ. ಹಾಗಾಗಿ ಇನ್ನು ಅದು ಹಿಂದೆ ನೋಡುವ ಪರಿಸ್ಥಿತಿಯೇ ಇಲ್ಲ. ಹಾಗಾಗಿ ಅವರು ತುಂಬ ಈ ಪ್ರೋಗ್ರಾಮ್ಗಳನ್ನು ಕೊಟ್ಟು ಒಳ್ಳೆಯ ಯೋಜನೆಗಳನ್ನು ಕೊಟ್ಟು ಒಳ್ಳೆಯ ಜನರಿಗೆ ಸೇವೆ ಕೊಡುತ್ತಾ ಬಂದಿದೆ. ಇದು ದೈಜಿ ವರ್ಲ್ಡ್ ಮೀಡಿಯಾ ಹೇಳುವಾಗ ಒಂದು ಸೇವೆ ರೂಪ. ಇದು ಜನರಿಗೆ ಒಂದು ಎಲ್ಲರಿಗೂ ಬೇಕೇ ಸೇವೆ.
ನಾವು ಬಿಸ್ನೆಸ್ಸಲ್ಲಿ ಇದ್ದೇವೆ, ವ್ಯಾಪಾರದಲ್ಲಿ ಇದ್ದೇವೆ, ನಾವು ಸಹ ಒಂದು ಸೇವೆ ಮಾಡ್ತೇವೆ. ಹಾಗೆ ದೈಜಿ ವರ್ಲ್ಡ್ ಒಂದು ಜನರ ಸೇವೆಯನ್ನು ಮಾಡ್ತಾ ಬಂದಿದೆ. ಕಳೆದ ನಿರಂತರ 24 ವರ್ಷಗಳಿಂದ ಸೇವೆ ಮಾಡ್ತಾ ಬಂದಿದೆ. ಈ ಸೇವೆ ಮಾಡುವಾಗ ತುಂಬ ಕಷ್ಟ ಬರ್ತದೆ, ಈಸಿ ಏನೂ ಇಲ್ಲ. ವ್ಯಾಪಾರ ಮಾಡುವಾಗ ತುಂಬ ದಿನಾಲೂ ಕಷ್ಟವೇ, ಸುಖ ಎಂಬೂ ಇಲ್ಲ. ಆದರೆ ಆ ಕಷ್ಟದಲ್ಲಿಯೂ ನಾವು ಸುಖವನ್ನು ಅನುಭವಿಸ್ತೇವೆ. ಹಾಗೆ ಈ ದೈಜಿ ಸಂಸ್ಥೆಯು ವಾಲ್ಟರ್ ಹತ್ರ ಮಾತನಾಡಿದರೆ ಗೊತ್ತಾಗ್ತದೆ. ಯಾಕೆ ಹೇಳಿದರೆ ಎಷ್ಟು ಕಷ್ಟದಿಂದ ಅವರು ಈ ಸಂಸ್ಥೆಯನ್ನು ಮೇಲಕ್ಕೆತ್ತಿದ್ದಾರೆ. ಈ ಸಂಸ್ಥೆಯಲ್ಲಿ ತುಂಬ ಜನರು ದುಡಿಯುವವರಿದ್ದಾರೆ, ಆ ದುಡಿಯುವವರಿಗೆ ಕೆಲಸ ಕೊಟ್ಟಿದ್ದಾರೆ. ಹಾಗೆಯೇ ಅಡ್ವರ್ಟೈಸ್ ಹಾಕುವ ನಮ್ಮಂಥ ಗ್ರಾಹಕರಿದ್ದಾರೆ, ಅವರಿಗೂ ಅವರು ಸೇವೆ ಕೊಡಬೇಕು, ಅವರಿಗೂ ಅವರು ಸಪೋರ್ಟ್ ಮಾಡಬೇಕು. ಇಂಥ ಎಲ್ಲ ಈ ಸೊಸೈಟಿಯ ಎಲ್ಲ ಮಂಗಳೂರು ಕರಾವಳಿ ಭಾಗದ ಎಲ್ಲರಿಗೂ ಸಹ ಸಪೋರ್ಟ್ ಮಾಡ್ತಾ ಸೇವೆ ಮಾಡ್ತಾ ಬಂದಿದೆ. ನಾನು ಇವತ್ತಿನ ದಿನ 10ನೇ ವರ್ಷ, ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ದೈಜ್ ವರ್ಲ್ಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ ವಾಲ್ಟರ್ ನಂದಳಿಕೆ ಅವರು ಮಾತನಾಡಿ, ನಾನು ನನ್ನ ನಿರ್ದೇಶಕರನ್ನ ಕುಟುಂಬದವರಂತೆ ನೋಡ್ತೇನೆ. ನನ್ನ ಜಾಹೀರಾತುದಾರರಿಗೆ, ನಮ್ಮ ಕಾರ್ಯಾಚರಣೆಗಳ ಬೆನ್ನೆಲುಬುದಾರರಿಗೆ ಮತ್ತು ವೀಕ್ಷಕರಿಗೆ ಈ ಪ್ರಯಾಣದುದ್ದಕ್ಕೂ ನಮ್ಮನ್ನ ಬೆಂಬಲಿಸಿದ ಹಿತೈಷಿಗಳಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸಿದ್ರು. ಅಂದರೆ ಆ ಹೊತ್ತು ನನ್ನ ಮನಸ್ಸಿಗೆ ಬಂದದ್ದು ಒಂದೇ ಯೋಚನೆ, ಜನರು ಒಂದು ಕಡೆಯಲ್ಲಿ ಕಷ್ಟಪಡ್ತಿದ್ದಾರೆ, ಸಾಯ್ತಿದ್ದಾರೆ, ನಾಳಿನ ಭವಿಷ್ಯದ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ, ಇವತ್ತು ಬದುಕಿದರೆ ಅದೇ ದೊಡ್ಡದು. ಇಂಥ ಸನ್ನಿವೇಶದಲ್ಲಿ ನಾವು ನಮ್ಮ ಒಂದು ಎನರ್ಜೆಟಿಕ್ ಟೀಮ್ ಇತ್ತು. ನಾನು ಯಾರ ಹೆಸರನ್ನು ಇಲ್ಲಿ ತೆಗೆದುಕೊಳ್ಳುವುದಿಲ್ಲ, ಎಂಟೈರ್ ಟೀಮ್ ನನ್ನೊಂದಿಗೆ ಇತ್ತು, ನಮ್ಮೊಂದಿಗೆ ಇತ್ತು. ಅಲ್ಲಿ ನಾನು ಎಂಬ ಶಬ್ದ ಇರಲಿಲ್ಲ, ನಾವು ಎಂಬ ಪದ ಇತ್ತು. ನಾವು ಜೊತೆ ಸೇರಿ ಸ್ಟುಡಿಯೋದಲ್ಲಿ ಬಹುಶಃ 16ರಿಂದ 18 ಗಂಟೆಗಳ ತನಕ ಕೆಲಸ ಮಾಡಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹೇಗೆ ಜನರಿಗೆ ರೀಚ್ ಔಟ್ ಮಾಡುವುದು, ಹೇಗೆ ಜನರನ್ನು ಈ ಕಷ್ಟದಿಂದ ಸಂಕಷ್ಟದಿಂದ ಪಾರು ಮಾಡುವುದು. ನಾಳಿನ ದಿನ ನಾವು ನೋಡಿದ್ದೇವೆ ಇಲ್ಲ, ನಮಗೆ ಗೊತ್ತಿಲ್ಲ, ಆದರೆ ಇವತ್ತಿನ ದಿನ ಹೇಗೆ ಬದುಕುವುದು ಮತ್ತು ನಮ್ಮ ಜನರಿಗೆ ನಾವು ಹೇಗೆ ಹೆಲ್ಪ್ ಮಾಡುವುದು, ಅದು ಒಂದೇ ಯೋಚನೆ ನಮ್ಮ ಮನಸ್ಸಿನಲ್ಲಿತ್ತು. ಯಾಗಾಹ ಕರ್ಮಾಶು ಕೌಶಲ. ನಾವು ಬೇರೆಯವರಿಗೆ ಹೆಲ್ಪ್ ಮಾಡಿದರೆ, ಅವರ ಬಗ್ಗೆ ಒಳ್ಳೆಯದನ್ನು ಆಲೋಚನೆ ಮಾಡಿದರೆ, ಅವರಿಗೆ ಏನಾದರೂ ರೀಚ್ ಔಟ್ ಮಾಡಿದರೆ ಅದರಿಂದ ಪ್ರತಿಫಲ ನಾವು ಅಪೇಕ್ಷಿಸಬಾರದು. ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ನಾವೆಲ್ಲವನ್ನು ಬಿಟ್ಟು ಅದರಲ್ಲಿ ಫುಲ್ಲಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಈ ಒಂದೇ ಧ್ಯೇಯದಿಂದ ನಾವು ಮಾಡಿದ್ದು, ಅದರ ಪ್ರತಿಫಲ ನಮಗೆ ಮುಂದಿನ 4 ವರ್ಷಗಳಲ್ಲಿ ಸಿಕ್ಕಿ ಇವತ್ತು ದೈಜಿ ವರ್ಲ್ಡ್ ಟಿವಿ ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗಿ ಕೇವಲ ಕರಾವಳಿ ಜನತೆಗೆ ಮಾತ್ರವಲ್ಲ, ರಾಜ್ಯದ ಜನತೆಗೆ ಮಾತ್ರವಲ್ಲ, ವಿಶ್ವದಲ್ಲಿರುವ ಪ್ರತಿಯೊಂದು ಕರಾವಳಿಯ ಕಣ್ಮಣೆಯಾಗಿ ಬೆಳೆದಿದೆ. ಇದು ನಮ್ಮ ತಂಡದ ಯಶಸ್ಸು, ನಿಮ್ಮ ಆಶೀರ್ವಾದದ ಯಶಸ್ಸು, ನಾವು ಕಲಿತ ಪಾಠ. ಇನ್ನೊಬ್ಬರಿಗೆ ಮಾನವೀಯತೆ ತೋರುವುದು, ಇನ್ನೊಬ್ಬರಿಗೆ ಸಹಾಯ ಮಾಡುವುದು, ನಮಗೆ ಆಟೋಮ್ಯಾಟಿಕ್ ಆಗಿ ಆ ಭಗವಂತ ಪ್ರತಿಫಲ ನೀಡುತ್ತಾನೆ ಎಂಬ ದೊಡ್ಡ ಪಾಠವನ್ನು ನಾವು ಇದರಿಂದ ಕಲಿತಿದ್ದೇವೆ. ನಿರ್ದೇಶಕರಾದ ಮೆಲ್ವಿನ್ ರೋಡ್ರಿಗಸ್, ಲಾರೆನ್ಸ್ ಡಿಸೋಜಾ, ರೊನಾಲ್ಡ್ ನಜ್ರತ್ ಅವರು ಗಣ್ಯರಿಗೆ ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಿದರು. ದೈಜ್ ವರ್ಲ್ಡ್ ವಾಹಿನಿಯ ಆಡಳಿತ ನಿರ್ದೇಶಕ ಅಲೆಕ್ಸಿಸ್ ಕ್ಯಾಸ್ತೊಲಿನೋ ಅವರು ಅತಿಥಿಗಳಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಿದರು. ಡಯಾನ್ ಡಿಸೋಜಾ ಅವರು ದೈಜ್ ವರ್ಲ್ಡ್ ಟಿವಿಯ ಆರಂಭದಿಂದಲೂ ಜೊತೆಗಿರುವ ಸುದ್ದಿ ನಿರೂಪಕ ಚೇತನ್ ಶೆಟ್ಟಿ, ವಿಡಿಯೋ ಪತ್ರಕರ್ತ BS ಜೀವನ್ ಮತ್ತು ಪ್ರೊಡಕ್ಷನ್ ಮ್ಯಾನೇಜರ್ CK ಪ್ರಶಾಂತ್ ಇವರನ್ನ ಗೌರವಿಸಿದ್ರು. ಸ್ಟೀಫನ್ ಮಸ್ಕರೇನಸ್ ಮತ್ತು ಪ್ರವೀಣ್ ತವರು ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಗುರುತಿಸಿ ಗೌರವಿಸಲಾಯಿತು. ಉಡುಪಿ ಧರ್ಮ ಪ್ರಾಂತ್ಯದ PRO ಫಾದರ್ ಡೆನಿಸ್ ಡೇಸಾ ಅವರು ದೈಜ್ ವರ್ಲ್ಡ್ನ ಸೌಂಡ್ ಇಂಜಿನಿಯರಿಂಗ್ ಕೋರ್ಸಿನ ಪ್ರಥಮ ಪದವೀಧರರನ್ನ ಗೌರವಿಸಿದ್ರು. ದೈಜ್ ವರ್ಲ್ಡ್ನ 10ನೇ ಸಂಭ್ರಮಾಚರಣೆಯ ಅಂಗವಾಗಿ ದೈಜ್ ವರ್ಲ್ಡ್ ಪತ್ರಿಕೋದ್ಯಮ ಕೋರ್ಸಿಗೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ವಿವೇಕ್ ಆಳ್ವಾ ಅವರು ಚಾಲನೆಯನ್ನ ನೀಡಿದ್ರು. ಸಭಾ ಕಾರ್ಯಕ್ರಮದ ಬಳಿಕ ಖ್ಯಾತ ಗಾಯಕ ಮತ್ತು ಟಿವಿ ರಿಯಾಲಿಟಿ ಶೋ ತೀರ್ಪುಗಾರ ಮೊಹಮ್ಮದ್ ಇಕ್ಬಾಲ್ ಮತ್ತು ಸೌಮ್ಯ ಭಟ್ ತಂಡದಿಂದ ಮನಮೋಹಕ ಸಂಗೀತ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್, ಉಮನಾಥ್ ಕೋಟ್ಯಾನ್, MLC ಐವನ್ ಡಿಸೋಜಾ, ಮಾಜಿ ಸಚಿವ ರಮನಾಥ್ ರೈ, ಮಾಜಿ ಶಾಸಕ JR ಲೋಬೋ, ವಾರ್ತಾ ಇಲಾಖೆಯ ಮುಖ್ಯಸ್ಥರಾದ ಖಾದರ್ ಶಾ, ಅದರ ಜೊತೆಗೆ ಜಾಹೀರಾತುದಾರರು, ದೈಜ್ ವರ್ಲ್ಡ್ನ ನಿಕಟವರ್ತಿಗಳು, ಮಾಧ್ಯಮ ಬಂಧುಗಳು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ದೈಜ್ ವರ್ಲ್ಡ್ 24/7.